ಧ್ವನಿವರ್ಧಕ ಬಳಕೆಗೆ ಅನುಮತಿ ಕಡ್ಡಾಯ ವಿಚಾರವಾಗಿ ಕುದ್ರೋಳಿ ಜಾಮಿಯಾ ಮಸೀದಿಯಲ್ಲಿ ಧ್ವನಿವರ್ಧಕ ಬಳಕೆಗೆ ಸ್ವಯಂ ನಿರ್ಬಂಧ ಹೇರಲಾಗಿದೆ. ಇಂದಿನಿಂದ ಅಜಾನ್ಗೆ ಮೈಕ್ ಬಳಕೆಗೆ ನಿರ್ಬಂಧ ವಿಧಿಸಿಕೊಂಡಿದ್ದ ಆಡಳಿತ ಮಂಡಳಿ ಕುದ್ರೋಳಿ ಜಾಮಿಯಾ ಮಸೀದಿ ಅಧ್ಯಕ್ಷ ಮಸೂದ್ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ತೀರ್ಮಾನವನ್ನು ಸ್ವಾಗತಿಸಿದ ಕೆಎಸ್ ಮಸೂದ್ 5 ಹೊತ್ತಿನ ಆಜಾನ್ಗೂ ಧ್ವನಿವರ್ಧಕ ಬಳಕೆ ನಿಲ್ಲಿಸುವುದಾಗಿ ಹೇಳಿದ್ದಾರೆ. ಇದು ಪ್ರಾತಃ ಕಾಲದ ಆಜಾನ್ನಿಂದಲೇ ಸ್ಥಗಿತ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಗೌರವ ನೀಡಿ ಈ ತೀರ್ಮಾನ ಕೈಗೊಂಡಿದ್ದೇವೆ. ದೇವರ ಪ್ರಾರ್ಥನೆಗೆ ಆಜಾನ್ ಅಷ್ಟೇ ಮುಖ್ಯ, ಮೈಕ್ ಅಲ್ಲ. ಮಂಗಳೂರು ನಗರ ಮುಸ್ಲಿಂ ಬಾಹುಳ್ಯದ ಪ್ರದೇಶ ಕುದ್ರೋಳಿ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನ ಮಸೂದ್ ಹೇಳಿದ್ದಾರೆ. ಮೈಕ್ ಅನ್ನು ಯೂಸ್ ಮಾಡುವಾಗ ಆದೇಶದ ಪ್ರಕಾರ ನೀವು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾನೇನು ಹೇಳ್ತೇನೆ ಅಂದರೆ ನಮ್ಮ ಮಸೀದಿ ಜುಮಾ ಮಸೀದಿ ಇದು ಕುದ್ರೋಳಿ ಅಧ್ಯಕ್ಷನಾಗಿ ನನ್ನ ಮಸೀದಿಯಲ್ಲಿ ಮಾತ್ರ ನೋ ಮೈಕ್ ಯೂಸ್ ಮಾಡೋದಿಲ್ಲ. ನಾವು ಮಾಡೋದಿಲ್ಲ. ಬೇರೆಯವರು ಮಾಡ್ತಾ ಇದ್ದಾರೆ, ಮಾಡಿ ಅಕಾರ್ಡಿಂಗ್ ಟು ರೂಲ್ಸ್. ತಪ್ಪಿದ್ದವ್ರ ಮೇಲೆ ಆ್ಯಕ್ಷನ್ ಮಾಡಿ. ಮತ್ತೊಂದು ವಿಚಾರ ಹೇಳ್ತೇನೆ, ಎಲ್ಲ ನಮ್ಮ ವಠಾರದಲ್ಲಿ ಯಾರಾದರೂ ನಿಮಗೆ ತಪ್ಪು ಮಾಡಿದರೆ ಒಳ್ಳೆಯ ರೀತಿಯ ಅವರನ್ನು ಒಳ್ಳೆ ದನದ ಹಾಲನ್ನು ಕೊಟ್ಟಿಸಿ ಕಳಿಸಿಕೊಟ್ಟಿದ್ದೇನೆ ಅಷ್ಟೇ ಹೇಳ್ತಾರೆ. ಸರ್ಕಾರ ಇವತ್ತು ಆ್ಯಕ್ಷನ್ ಮಾಡಿದ್ದಾರೆ, ಸುಪ್ರೀಂ ನಾವು ಸ್ವಾಗತ ಮಾಡ್ತೇವೆ. ಆದರೆ ಈ ಮುತಾಲಿ ಗೆಸ್ಟ್ ಹೌಸ್ ನಾವು ಇಲ್ಲಿ ಇರ್ತೀರಾ ಅಷ್ಟೇ ನಿಮಗೆ ಉಂಟು. ಕೂಡಲೇ ಅವನನ್ನು ನಮ್ಮನ್ನಲ್ಲ, ಮುಸ್ಲಿಮರನ್ನಲ್ಲ, ಅಫ್ಘಾನಿಸ್ತಾನ್ ಅವನಲ್ಲಿ ಕಳಿಸಬೇಕು. ಉಕ್ರಾನ್ ಗಲಾಟೆ ಆಗ್ತಾ ಉಂಟಲ್ಲ, ಅಲ್ಲಿ ಕಳಿಸಿ ಒದ್ದು ಹೊಡಿಸೋದು. ಸರ್ಕಾರಕ್ಕೆ ನಮ್ಮ ಚೀಫ್ ಮಾನ್ಯ. ಈಗ ಅಜಾನ್ ಬಗ್ಗೆ ಲೌಡ್ ಸ್ಪೀಕರ್ ಬಂದದ್ದು ದೇಶದೊರಿಯಾದ ರಾವಣ ಸೇನೆಯ ಮುತಾಲಿಕ್. ರಾಮ ಸೇನೆ ಅಲ್ಲ, ರಾಮ ಸೇನೆ ಹನುಮಂತ ಸೇನೆ. ಕಿಷ್ಕಿಂಧೆಯಲ್ಲಿ ಸೀತಾಮಾತೆಯನ್ನು ಹೋದಂಥ ಹನುಮಂತ ಸೇನೆ. ಇದು ರಾವಣ ಸೇನೆ. ಆ ರಾವಣ ಸೇನೆ ದೇಶದೊರೆಯಾದ ಮುತಾಲಿಕ್ಕು ಇಲ್ಲಿ ಬಂದು ಇಡೀ ರಾಜ್ಯದಲ್ಲೆಲ್ಲ ಅಂಥ ಮುತಾಲಿಕನ್ನು ಉಡುಪಿ ಡಿಸ್ಟ್ರಿಕ್ಟ್ ಬ್ಯಾನ್ ಮಾಡಿದ್ದಾರೆ. ಅಂಥ ಮುತಾಲಿಕ್ ನಮ್ಮ ಮಂಗಳೂರಿಗೆ ಬಂದು ನಮ್ಮ ಕಮಿಷನರ್ ಪೊಲೀಸ್ ಭಾಳ ಒಳ್ಳೆ ಮನುಷ್ಯ, ಭಾಳ ಒಳ್ಳೆ ರೀತಿ ಮಾಡಿ ಎಲ್ಲರ ಅಂಥ ಮನುಷ್ಯ